ನಗರ ಪ್ರದೇಶದಲ್ಲಿ ಭೂಚಕ್ರ ಗೆಡ್ಡೆ ಎಂದು ಕತ್ತಾಳೆ ಗೆಡ್ಡೆಯನ್ನು ನೀಡಿ ಜನರನ್ನು ಯಾಮಾರಿಸುತ್ತಿರುವಂತಹ ಘಟನೆ ಬೆಳಕಿಗೆ ಬಂದಿದ್ದು, ಕತ್ತಾಳೆ ಗೆಡ್ಡೆಯನ್ನು ಭೂಚಕ್ರ ಗೆಡ್ಡೆಯಾಗಿ ಪರಿವರ್ತಿಸುತ್ತಿದ್ದ ವೇಳೆ ಸಾರ್ವಜನಿಕರ ಕಣ್ಣಿಗೆ ಬಿದ್ದ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. 15 ವರ್ಷಕ್ಕೊಮ್ಮೆ ಬಿಡುವ ಗೆಡ್ಡೆ ಎಂದು ನಂಬಿಸುತ್ತಿರುವ ದುಷ್ಕರ್ಮಿಗಳು ಕತ್ತಾಳೆ ಗೆಡ್ಡೆಗೆ ಕೆಮ್ಮಣ್ಣು ಸವರಿ ಬಳಿಕ ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡುತ್ತಿದ್ದರು. ಭೂಚಕ್ರ ಗೆಡ್ಡೆ ಇದಾಗಿದ್ದು ಇದನ್ನು ತಿಂದರೆ BP ಶುಗರ್ ಬರೋದಿಲ್ಲ. ರಾಮ ಲಕ್ಷ್ಮಣರು ಕೂಡ ಈ ಗೆಡ್ಡೆಯನ್ನು ತಿನ್ನುತ್ತಿದ್ದರು ಎನ್ನುವ ಬಣ್ಣದ ಕಥೆಗಳನ್ನು ಕಟ್ಟಿ ಕತ್ತಾಳೆ ಗೆಡ್ಡೆ ಜನರಿಗೆ ತಿನ್ನಿಸುತ್ತಿದ್ದರು. ಇದಕ್ಕೆ 10-20 ರೂಪಾಯಿ ನಿಗದಿ ಮಾಡುತ್ತಿದ್ದರು. ಜನ ಈ ಸುಳ್ಳು ಕಥೆಗಳನ್ನು ನಂಬಿ ಕತ್ತಾಳೆ ಗೆಡ್ಡೆಯನ್ನು ತಿನ್ನುತ್ತಿದ್ದರು. ಕತ್ತಾಳೆ ಗೆಡ್ಡೆಯ ಎಳೆ ತೆಗೆದು ನಿಂಬೆಹಣ್ಣು, ಉಪ್ಪು, ಖಾರ ಹಚ್ಚಿ ಮಾರಾಟ ಮಾಡುತ್ತಿದ್ದರು. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಿಗೆ ರವಾನೆ ಮಾಡಿ ಸಾರ್ವಜನಿಕರನ್ನು ವಂಚಿಸಿ ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಇದೀಗ ದುಷ್ಕರ್ಮಿಗಳ ಕಳ್ಳಾಟ ಪತ್ತೆ ಹಚ್ಚಿದ ತಿಪಟೂರು ಸಾರ್ವಜನಿಕರು ಕತ್ತಾಳೆ ಗೆಡ್ಡೆಯನ್ನು ಭೂಚಕ್ರ ಗೆಡ್ಡೆ ಎಂದು ನಂಬಿಸುತ್ತಿರುವ ಜಾಲವನ್ನು ತಿಪಟೂರಿನಲ್ಲಿ ಪತ್ತೆ ಹಚ್ಚಿದ್ದಾರೆ. ಈ ವಿಡಿಯೋದ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿದೆ. ಇದು ಆಯುರ್ವೇದದ ಗುಣ ಹೊಂದಿರುತ್ತದೆ. BP ಶುಗರ್, ಹಾರ್ಟ್, ವಾಯು, ಪಿತ್ತ, ಕಫ, ರಕ್ತ ಶುದ್ಧಿಯಾಗುತ್ತದೆ. ಈ ಗಡ್ಡೆಯನ್ನು ತಿನ್ನುವುದರಿಂದ ರೋಗ ಮುಕ್ತವಾಗುತ್ತದೆ. ಬರ್ರಿ ಬಡ ಬರ್ರಿ, 10 ರೂಪಾಯಿಗೆ 4 ಪೀಸ, 20 ರೂಪಾಯಿಗೆ 8 ಪೀಸ, 50 ರೂಪಾಯಿಗೆ 20 ಪೀಸ್ ಕೊಡ್ತೇವ್ರಿ. ಈ ಗಡ್ಡೆಯು ಆಯುರ್ವೇದ ಗುಣವನ್ನು ಹೊಂದಿದೆ. ಹಿಂದೆ ರಾಮ ಲಕ್ಷ್ಮಣರು ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಈ ಗಡ್ಡೆ ತಿಂದು ಬದುಕುತ್ತಿದ್ದರು ಎಂದು ಪುರಾಣಗಳಲ್ಲಿ. ಯಾಕಂದ್ರೆ ಇದರಲ್ಲಿ BP ಶುಗರ್, ಹಾರ್ಟ್, ವಾಯು, ಪಿತ್ತ, ಕಫ, ರಕ್ತ ಶುದ್ಧಿ ಆಗುತ್ತದೆ. ಈ ಗಡ್ಡೆಯನ್ನು ತಿನ್ನುವುದರಿಂದ ರೋಗ ಮುಕ್ತವಾಗುತ್ತದೆ. ಈ ಗಡ್ಡೆಯು ಆಯುರ್ವೇದ ಗುಣವನ್ನು ಹೊಂದಿದೆ. ಹಿಂದೆ ರಾಮ ಲಕ್ಷ್ಮಣರು ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಈ ಗಡ್ಡೆಯನ್ನು ತಿಂದು ಬದುಕುತ್ತಿದ್ದರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ನೋಡ್ರಿ ಹೆಂಗದ, 10 ರೂಪಾಯಿಗೆ 4 ಪೀಸ್ ರೀ, 20 ರೂಪಾಯಿಗೆ 8 ಪೀಸ, 50 ರೂಪಾಯಿಗೆ 20 ಪೀಸ. ಬರ್ರಿ ಬಡ ಬರ್ರಿ. ನೋಡಿ, ಇದು ಕಟ್ಟೆ ನೀರು, ಫಿಲ್ಟರ್ ನೀರಲ್ಲ, ಇದು ಕಲರು. ಇದು 20 ವರ್ಷಕ್ಕೆ ಬಿಡೋ ಗೆಣಸು, ಕತ್ತಾಳೆ ಗೆಣಸು. ಕತ್ತಾಳೆ ಗೆಣಸು ನಮ್ಮ ಜನಗಳು ತಿನ್ನೋದು ಹಿಂಗೆ, ಕತ್ತಾಳೆನ ಬಿಡ್ಸ್ಕೊಂಡು ಏನಾಗಲ್ಲ. ಆ ಥರ ಹಿಡ್ಕೊಳ್ಳಲ್ಲಿ ಏನೇನು ಕಡ್ದವ್ರೆ, ಕೊಡ್ಲಿ ನೋಡಿ ಕಡ್ಕೊಂಡಿರೋದು ದಡ್ಡ, ಕೊಡ್ಲಿ ಮಚ್ಚು. ಓ ಇಲ್ಲಿ ನೋಡಿ, ಇಲ್ಲಿ ಕತ್ತಾಳೆ ಹಿಂಕಾಣ ಎಲ್ಲ ಒಂದು ಕಡೆಯಿಂದ ಕೊಚ್ಕೊಂಡು ಒಳ್ಳೆ ದುಡ್ಡು. ಈ ಬಣ್ಣ ಹಚ್ಚದಲ್ವ? ಇದು ಕಾತಾಳೆಗೆ ಹಚ್ಚಿ ಗೆಡ್ಡೆ ಅಂತ ತಿನ್ಸೋದು. 20 ವರ್ಷಕ್ಕೊಂದ್ಸತಿ, 30 ವರ್ಷಕ್ಕೊಂದ್ಸತಿ ಅಂತ ನೋಡಪ್ಪ. ಈ ಗೆಡ್ಡೆ ನೋಡ್ತಿದ್ದಂಗೆ ಓಡಬಿಟ್ರು ಅಲ್ವಾ? ಮಾಡ್ತಿದಾರ ನಮ್ಮ ಜನಗಳು ಹೆಂಗ್ ತಿಂತಾರಂದ್ರೆ ಯಾಮಾರಿ ಬಂಡವಾಳದ ದುಡ್ಡು ಪೇಪರ್ ಇದ್ದಂಗೆ ಮಾಡಿಬಿಟ್ಟು ಅದಕ್ಕೆ ಪೇಪರ್ ತರ ಅದಕ್ಕೆ ಉಪ್ಪು ಖಾರ ಪುಡಿ ಹಾಕಿ ತಿನ್ಸೋದು ನಾನು ನೋಡಿಲ್ವಾ? ಟಿಫಿಲ್ ಅಲ್ಲವಾ? ನೆನೆ ಸ್ಟಿಪ್ ಹಂಗೆ ಕಣಪ್ಪ ಮಾಡ್ತಿದ್ರು. ಕಲ್ ತಗೋಬೈಲಿ ತಕನ, ಇದ್ರ ಮೇಲ ತಗೋಬೈಲಿ ನುಚ್ಚೂರು ಮಾಡಕನ ತಗೋಬೈಲಿ ಸರಿ. ಹಂಗೆ ರೀ ಹಾಕು. ಕಾಚಾಳೆ ಗೆಡ್ಡೆ ಎಂಥ ಗೆಡ್ಡೆ? ಕಾಚಾಳೆ ಗೆಡ್ಡೆ ಅಂತೀಯಲ್ವ? ಇಟ್ಕೊಡ್ತೀನಿ ಜಡಿ ಹಿಡ್ಕ. ಅದನ್ನು ಬಿಡಲ್ಲ. ನಮ್ಮ ಜನಗಳು ಹೆಂಗೆ ತಿಂತಾರೆ ಅಂದರೆ ಕಾಚಾಳೆನ ಎಷ್ಟು ದುಡ್ಡು ಕೊಟ್ಟು. ನಾನು ಮೊನ್ನೆ ಚೆನ್ನಾಗಿ ಅನ್ಕೊಂಡೆ ಕಣ, ತಗೊಳ್ಳಿಲ್ಲ. ಔಷಧಿಗೆ ಬರುತ್ತೆ ನೋಡಿದೀನಿ ಟಿವಿಲಿ. 12 ವರ್ಷಕ್ಕೊಂದ್ಸತಿ ಬಿಡುತ್ತಿದ್ದು ಗೆಡ್ಡೆ, ಅಲ್ಲಿವರೆಗೆ ಸಿಗಲ್ಲ ಅಂತ ಉಪ್ಪು ಖಾರ ಪುಡಿ ಹಾಕಿ ನಿಂಬೆಹಣ್ಣು ಹಚ್ಚಿ ಕೊಡ್ತಾರೆ, ಪೇಪರ್ ತರ ಕುಯ್ದು. ಟಿಪ್ರಲ್ಲಿ ನೆನೆ ಸೇರಿತಿದ್ರು. ರೂಪಾಯಿ KG ಲೆಕ್ಕದಲ್ಲಿ.